ಪ್ರಸ್ತುತ ರಾಜಕೀಯದ ಬಗ್ಗೆ ಅಭಿಪ್ರಾಯ ಮಂಡಿಸಿದ ರಾಜಕೀಯ ಕ್ಷೇತ್ರದ ಲಿವಿಂಗ್ ಲೆಜೆಂಡ್ ಸಿದ್ದರಾಮಯ್ಯ ಖರ್ಗೆ ವಿರುದ್ಧ ಗುಡುಗಿದ ನಿಷ್ಠುರ ಮಾತುಗಾರ ಪ್ರಭಾಕರ್ ಭಟ್ ಆರ್ಎಸ್ಎಸ್ ಬಗ್ಗೆ ಅವರು ಹೇಳಿದ್ದೇನು? ಪ್ರಪ್ರಥಮ ಬಾರಿಗೆ ಮಾಧ್ಯಮ ಲೋಕಕ್ಕೆ ನೀಡಿದ ನೇರ ಸಂದರ್ಶನ. ಈ ಸಲ ಕಾಂಗ್ರೆಸ್ ಅಧಿಕಾರಕ್ಕೆ ಬರುವುದಿಲ್ಲ, ಬಿಜೆಪಿ ಬರ್ತದೆ. ಅಧಿಕಾರ ಸಿಕ್ಕಿದ್ರೆ ಏನು ಕೂಡ ಮಾಡಬಹುದು ನಾವು? ಸಿದ್ದರಾಮಯ್ಯ ಅಥವಾ ಖರ್ಗೆ ಯಾರು ಸಾಗಬಹುದು? ನೀವು ಹೇಳಿದ ಹೆಸರುಗಳಲ್ಲಿ ಎಲ್ಲರಲ್ಲಿ ಕೂಡ ಸ್ವಾರ್ಥ ಇದೆ. ಕಾಂಗ್ರೆಸ್ ಪಕ್ಷಕ್ಕೆ ಈ ಸಿದ್ದರಾಮಯ್ಯ ಶನಿ ಅಂತ. ಸಿದ್ದರಾಮಯ್ಯ ಅವರು ಈ ದೇವಸ್ಥಾನಕ್ಕೆ ಬರಲಿಲ್ಲ. ಯಾರು ಅಡ್ಡ ಮಾಡಿದ್ರು ಅಂತ ಅದು ಕೂಡ ಹೇಳ್ತೇನೆ. ಪ್ರಭಾಕರ್ ಭಟ್ರನ್ನು ಹೊಗಳಿದೆ, ಇನ್ನೂ ಕೂಡ ಹೊಗಳ್ತೇನೆ. RSS ಒಳ್ಳೆ ಕೆಲಸವನ್ನು ಮಾಡಲಿಲ್ವಾ? RSS ಶಾಖೆಗಳಿಗೆ ಹೋಗಿದ್ದಾರೆ ಅನ್ನುವ ಮಾತಿದೆ, ನಿಜವಾ? ಹೋಗಿದ್ರೆ ತಪ್ಪಿದೆ. ಬಿ ಜನಾರ್ದನ ಪೂಜಾರಿ ಮಿರರ್ ಇಮೇಜ್ ಶೋನಲ್ಲಿ